ಚಿಕ್ಕಮಗಳೂರು ಜಿಲ್ಲೆಯಿಂದ ವರ್ಗಾವಣೆಗೊಂಡ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ಗೆ ಪೊಲೀಸ್ ಸಿಬ್ಬಂದಿಗಳು ಹೂಮಳೆಗೆಯುವ ಮೂಲಕ ಬೀಳ್ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವ ಡಿಎಆರ್ ಪೊಲೀಸ್ ಮೈದಾನದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದ ಪೊಲೀಸ್ ಸಿಬ್ಬಂದಿಗಳು ಎಸ್ಪಿ ಉಮಾ ಪ್ರಶಾಂತ್ ಅವರ ವಾಹನ ಬರುವ ಮಾರ್ಗದಲ್ಲಿ ಅವರ ಮೇಲೆ ಹೂಮಳೆಗೈದರು. ಇದೇ ವೇಳೆ ಚಿಕ್ಕಮಗಳೂರು ಜಿಲ್ಲೆಯ ನೂತನ ಎಸ್ಪಿ ವಿಕ್ರಮ್ ಆಮ್ಟೆ ಕೂಡ ಇದ್ದರು. ಉಮಾ ಪ್ರಶಾಂತ್ಗೆ ಗುಡ್ ಬೈ ಹೇಳಿ ವಿಕ್ರಮ್ ಆಮ್ಟೆಗೆ ವೆಲ್ಕಮ್ ಹೇಳಿದ್ದಾರೆ.